ನಮಸ್ತೆ ಸುಷ್ಮಾ ಅವರೇ, ಕೇಳ್ತದಾ? ನೀವು ಇವತ್ತು ಸಹ ಬರಲಿಲ್ವಾ ಆ ಥರ ಲೈವ್? ಪರವಾಗಿಲ್ಲ, ನಿಮ್ಗೆ ಯಾವಾಗ ಆರಾಮ ಅಂತ ಅನಿಸ್ತದೆ ಆವಾಗ ಬನ್ನಿ, ಆಯಿತಾ? ನಾವು ತುಂಬ ಪ್ರೆಷರ್ ಹಾಕಬಾರ್ದಲ್ಲ. ನಮಸ್ತೆ ಸುಷ್ಮಾ. ನಂದು ಊಟ ಆಯಿತು. ಏನು ಸ್ಪೆಷಲ್ ಉಂಟಾ? ಬಿರಿಯಾನಿ ಅನ್ನೋದು ಉಂಟಾ? ನಮಗೆ ಇವತ್ತು ಬಸಾಳೆ. ನಿಮ್ಗೆಂತ ಊಟದಲ್ಲಿ, ವೆಜ್ಜಾ ನಾನ್ ವೆಜ್ಜಾ? ನೀವು ಜಾಸ್ತಿ ವೆಜ್ಜೇ ಅಂತ ಅನ್ನಿಸ್ತದೆ. ಹಾಂ, ಇವತ್ತು ನೀವೇನು ಮಾಡಿಲ್ಲ. ನಿಮ್ದಿಗೆ ಊಟ ಆಗ್ತಾ ಉಂಟಾ? ಓನ್ಲಿ ವೆಜ್? ಹೌದು, ಗೊತ್ತಾಯ್ತು ನನಗೆ. ನಿಮ್ಮ ಚಾನಲಲ್ಲೆಲ್ಲ ವೆಜ್ಜೇ ಇರೋದಲ್ಲ. ಸುಷ್ಮಾ ಅವರು ಎಲ್ಲಿ ಇರೋದು? ಬಿಜಾಪುರ, ಬ್ಯಾಂಗ್ಳೂರು. ಇವತ್ತೆಲ್ಲರೂ ಕ್ರಿಕೆಟ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬ್ಯಾಂಗ್ಳೂರು, ಹಾಂ, ಬನ್ನೇರುಘಟ್ಟ. ಹೌದೌದು. ಸುಷ್ಮಾ, ಮಕ್ಕಳು ಶಾಲೆಗೆ ಹೋಗ್ತಾರಾ? ಈಗ ರಜೆ ಅಲ್ಲ ನಿಮಗೆ? ಫುಲ್ ಇಡೀ ದಿನ ಡ್ಯೂಟಿ ಅಂತ ಈಗ ಮನೆಯಲ್ಲಿ ಮಕ್ಕಳಿಗೆ ರಜೆಯಾಗಿ? ಟ್ವಿನ್ಸ್ ಅವರು ಮಕ್ಕಳು? ನೀವು ಸಮ್ಮರ್ ಕ್ಯಾಂಪಿಗೆ ಹಾಕ್ಲಿಲ್ವಾ ಮಕ್ಕಳನ್ನು? ಹೌದು, ಹಾಕ್ಲಿಲ್ವಾ ಸಮ್ಮರ್ ಕ್ಯಾಂಪು? ಕಾವ್ಯ ನಯನ, ಭಾರಿ ಒಳ್ಳೆ ಹೆಸರು ಅಲ್ವಾ? ಸಮ್ಮರ್ ಕ್ಯಾಂಪ್ ಏನಾದರೂ ಹಾಕಬೇಕಿತ್ತು ಡ್ರಾಯಿಂಗ್ ಕ್ಲಾಸಿಗೆ. ಖಾಲಿ ಡ್ರಾಯಿಂಗ್ ಮಾತ್ರ ಕಲೀಲಿಕ್ಕೆ. ಆಗ ಅವರಿಗೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಎಲ್ಲ ಸ್ವಲ್ಪ ಇದಾಗ್ತದೆ ಇನ್ನೂ ಸಹ. ಒಳ್ಳೆ ಗೊತ್ತಿದ್ದವರಲ್ಲಿ ಕಳಿಸ್ಬೇಕು. ಈಗೆಲ್ಲ ಮಕ್ಕಳನ್ನು ಕಳಿಸದೆ ಹೇಳುವಾಗ ಸಹ ಭಾರಿ ಕಷ್ಟ, ನೋಡಿಕೊಳ್ಬೇಕು ಕಳಿಸುವಾಗ. ಮನೆಯಲ್ಲಿ ಕ್ರಾಫ್ಟ್ ಮಾಡ್ತಾರೆ? ಹೌದಾ? ಬೆಸ್ಟ್, ಅದೇ ಬೆಸ್ಟ್ ಅಲ್ಲ. ಇದುಂಟಲ್ಲ, ಈ ತೆಂಗಿನ ಗೆರಟೆ ಮತ್ತು ಬುಕ್ಕಿದು ಬೈಂಡ್ ಅದರಲ್ಲೆಲ್ಲ ಮಾಡ್ಬೋದು, ಒಳ್ಳೆ ಚಂದ ಚಂದ ಮಾಡ್ಬೋದು. ಏನಾದರೂ ವೇಸ್ಟೇಜ್ ಎಲ್ಲ ಸಿಕ್ಕಿದರೆ ನೆಟ್ಟಲ್ಲಿ ಸರ್ಚ್ ಮಾಡಿದರೆ ಬರ್ತದೆ. ಈಗ ಕೊಕೊನಟ್ ಶೆಲ್ ಎಲ್ಲ ಇರ್ತದಲ್ಲ, ಕ್ರಾಫ್ಟ್ ಮತ್ತು ಇದರಲ್ಲಿ ಕೊಕೊನಟ್ ಶೆಲ್ಲಲ್ಲಿ ಯಾವುದೆಲ್ಲ ಕ್ರಾಫ್ಟ್ ಮಾಡ್ಬೋದು ಅಂತ ಸರ್ಚ್ ಮಾಡಬೇಕು, ಅದರಲ್ಲಿ ಮಾಡಬೇಕು. ಆಗ ಖರ್ಚು ಸಹ ಎಲ್ಲ ಆಗ ಇದು ಸಾಕ್ತದೆ ಅವರಿಗೊಂದು ಎಕ್ಸ್ಪೀರಿಯನ್ಸ್ ಅಲ್ಲ. ಇಲ್ಲದೆ ಈ ಫ್ಯಾನ್ಸಿಂದೆಲ್ಲ ತಂದು ಸುಮ್ಮನೆ ವೇಸ್ಟ್.
ಮನೆಯಲ್ಲಿ ಇದ್ದದ್ರಲ್ಲೇ ಮಾಡಬೇಕು ಕ್ರಾಫ್ಟ್ ಎಲ್ಲ. ಬಾಕ್ಸ್, ಈ ರಟ್ಟೆಲ್ಲ ಉಂಟಲ್ಲ ಬುಕ್ಕಿದು, ಅದರಲ್ಲೆಲ್ಲ ಬಾಕ್ಸ್ ಮಾಡ್ಬೋದು. ಮತ್ತು ನನ್ನೊಂದು ವಿಡಿಯೋದಲ್ಲಿ ಉಂಟು ಈ ಬಾಕ್ಸ್. ನಮ್ಮ ಮಕ್ಕಳದೆಲ್ಲ ಬಟ್ಟೆ ಎಲ್ಲ ಚಲ್ಲಪಿಲ್ಲಿ ಆಗೋದಲ್ಲ ಜಾಸ್ತಿ, ಅದಕ್ಕೆ ಬಾಕ್ಸ್ ಸಿಗ್ತದೆ. ಈ ಎಣ್ಣೆ ಎಲ್ಲ ನಾವೆಲ್ಲ ಎಣ್ಣೆ ತರಿಸೋದು ಒಮ್ಮೆಲೆ 3 ತಿಂಗಳೆಲ್ಲ ಒಮ್ಮೆಲೆ ತರೋದು ಬಾಕ್ಸಲ್ಲಿ, ಆಯಿಲ್ ಎಲ್ಲ. ಆಗ ನಮಗೆ ಬಾಕ್ಸ್ ಸಿಗ್ತದೆ, ಆ ಬಟ್ಟೆ ಎಲ್ಲ ಅದರಲ್ಲಿ ಚಂದ ಮಾಡಿಡ್ಬೋದು. ಒಂದು ವಿಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಒಂದು ಇಮೋಜಿ ಹಾಕಿ ತಮ್ಮನೇಲಲ್ಲಿ ಮಾಡಿದ್ದೆ. ಅದೆಲ್ಲ ಯೂಸ್ ಆಗ್ತದೆ ಒಳ್ಳೆ. ಮತ್ತು ಬಾಟ್ಲಲ್ಲಿ, ಸ್ಪೂನಲ್ಲಿ ಮಾಡ್ತಾರೆ. ಬಾಟ್ಲಲ್ಲೆಲ್ಲ ಮಾಡ್ಬೋದು. ಈ ಥಮ್ಸ್ ಅಪ್, ಈ ಸ್ಪ್ರೈಟ್ ಇದೆಲ್ಲ ಬಾಟ್ಲೆಲ್ಲ ಉಂಟಲ್ಲ ಅದರಲ್ಲೆಲ್ಲ ಮಾಡ್ಬೋದು. ಹಾಗೆ. ಮತ್ತು ಬೇರೆ ಏನಾದರೂ ಆಧ್ಯಾತ್ಮದ ಬಗ್ಗೆ ಎಲ್ಲ ಅಭಿರುಚಿ ಉಂಟಾ? ಮೆಡಿಟೇಷನ್, ಪೂಜೆ ಪುನಸ್ಕಾರ? ಮಕ್ಕಳು ರಂಗೋಲಿಯಲ್ಲಿ ಹಾಕ್ತಾರಾ? ಬ್ಯಾಂಗ್ಳೂರಲ್ಲಿ ಜಾಸ್ತಿ ಅಲ್ಲ ರಂಗೋಲಿ ಎಲ್ಲ. ನಿಮ್ಮ ಯೂಟ್ಯೂಬ್ ಚಾನಲಿಗೆಲ್ಲ ಹೆಲ್ಪ್ ಮಾಡ್ತಾರಾ ಮಕ್ಕಳು? ಉಪದ್ರ ಮಾಡ್ತಾರಾ? ನಿಮ್ಮ ಕ್ರಾಫ್ಟ್ ಎಲ್ಲ ತೋರಿಸಿ, ಮಕ್ಕಳು ಮಾಡಿದ ಕ್ರಾಫ್ಟ್ ಎಲ್ಲ ಇದು ಮಾಡಿ, ಶೂಟ್ ಮಾಡಿ. ಅದೆಲ್ಲ ಇಂಟ್ರೆಸ್ಟಿಂಗ್ ಇರ್ತದಲ್ಲ ನೋಡಲಿಕ್ಕೆ. ವ್ಲಾಗ್ ಅಲ್ಲ ಅದೊಂದು, ಕುಕ್ಕಿಂಗ್ ನನ್ನ ಒಟ್ಟಿಗೆ ವ್ಲಾಗ್ ಸಹ ಮಾಡ್ಬೋದು. ಮತ್ತು ಬೇರೆ ಏನುಂಟು ಐಡಿಯಾಗಳು? ಪುಣ್ಯ ಓಲ್ಡ ಕ್ರಾಫ್ಟ್ ಐಡಿಯಾಸ್ ಉಂಡಾ? ಈ ಇಲ್ಲಡಿತ್ತಿನ ವಸ್ತು ಪುಣತ ಐಟು ಓಲ್ಡ ಕ್ರಾಫ್ಟ್ ಮತ್ತು ಮನ್ಪೆರ ಐಡಿಯಾಸ್. ಕ್ರಾಫ್ಟ್ ಕ್ರಾಫ್ಟ್ ಮಕ್ಕಳು ವೆರಿ ಗುಡ್. ನಾನಿದ್ದೆ ಬ್ಯಾಂಗ್ಳೂರಲ್ಲಿ ಒಂದು 8-9 ಮಂತ್ಸ್ ಇದ್ದೆ. ಆಗೆಲ್ಲ ನೋಡಿದ್ದೇನೆ ಹೇಗಿರ್ತಾರೆ ಜನರು. ಬೆಳಿಗ್ಗೆ ಬೇಗ ಹೇಳ್ತಾರೆ, ರಂಗೋಲಿ ಹಾಕ್ತಾರೆ. ಕೆಲವರು ರಾತ್ರಿ ನೀರು ಹಾಕಿ ಎಲ್ಲ ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ಇಡ್ತಾರೆ ಬೆಳಿಗ್ಗೆ. ಹಾಗೆಲ್ಲ ನಾನು ನೋಡೋದು, ಒಳ್ಳೆ ಖುಷಿ ಆಗ್ತದೆ. ಮತ್ತು ಪೂಜೆ ವ್ರತ, ಮತ್ತು ಏನಾದರೂ ಹಬ್ಬಗಳಿದ್ರೆ ಇನ್ನೊಂದು ಮನೆಗೆ ಹೋಗೋದು, ಬಾಗಿನೆಲ್ಲ ಕೊಡುವುದು, ಬ್ಲೌಸ್ ಪೀಸ್ ಕೊಡೋದು. ಇಲ್ಲಿ ಮಂಗಳೂರಲ್ಲೆಲ್ಲ ಅದೆಲ್ಲ ಏನಿಲ್ಲ. ಟೆಂಪಲಿಗೆಲ್ಲ ಹೋಗ್ತಾರೆ, ಆದರೆ ಅಲ್ಲಿದೊಂದು ರೀತಿ ಬೇರೆ. ಅಶ್ವತ್ಥಾಮ ಅವರೇ, ನಿಮ್ಮದು ಚಾನಲ್ ಉಂಟಾ? ಅಶ್ವತ್ ಅಂತ ಹೇಳ್ಬೇಕಾ, ಅಶ್ವತ್ಥಾಮ ಅಂತೇಳಿ ಹೇಳ್ಬೇಕಾ ನಿಮ್ಮನ್ನು? ನೀವೆಲ್ಲಿ ಅವರು? ಏನು ಗೊತ್ತಾ, ಇವರು ಕಾವ್ಯ ನಯನ ಅವರನ್ನು ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಸಹ ಸಪೋರ್ಟ್ ಮಾಡಿ. ನಮಸ್ತೆ ಜಿ ಕೆ ದೇವರೇ. ಅಕ್ಷತಾ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ನಾನು ಕನ್ನಡ ಮಾತನಾಡ್ತೇನೆ. ನಮ್ಮ ತುಳುತ ಒಂಜಿ ಬೇತನೆ ಮಾಡ್ಕೊಡವು ಲೈವ್. ಹೌದೌದು, ಕನ್ನಡ ಮಾತಾಡಿ. ಇಲ್ಲ, ಕನ್ನಡದವರೇ ಬರುದು ಲೈವಿಗೆ. ಜಾಸ್ತಿ ಉತ್ತರ ಕನ್ನಡದವರು ಬರ್ತಾರೆ. ಓಹ್, ನಮಸ್ಕಾರ ಭಟ್ರೆ. ನೀವು ಒಂದು ಕ್ರಿಕೆಟನ್ನು ಸಹ ನೋಡದೆ ಇಲ್ಲಿ ಲೈವಿಗೆ ಬಂದಿದ್ದೀರಲ್ಲ, ತುಂಬ ಥ್ಯಾಂಕ್ ಯು. ಅಲ್ಲ, ನೀವು ಕ್ರಿಕೆಟ್ ನೋಡ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ, ಆದರೂ ಒಂದು ಸ್ವಲ್ಪ ಹೊತ್ತು ಬಿಡುವು ಮಾಡಿ ಬಂದ್ರಲ್ಲ ಲೈವ್ಗೆ, ತುಂಬ ಥ್ಯಾಂಕ್ ಯು. ನಿಮಗೆ ದೇವರು ಎಲ್ಲ ಆಶೀರ್ವಾದ ಮಾಡಲಿ, ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಅಶೋಕ ನಾವು ನಮಸ್ಕಾರ. ಎಂತಾಯ್ತು ನಿಮಗೆ ಉಂಡಿ ನಾನು ಇವತ್ತು ಹೇಳಿದಷ್ಟೇ. ನಮಗೆ ಇದು ಬಸಳೆ ಪದಾರ್ಥ
ನಾನು ಹೇಳಿದೆ ಬಸಳೆ ಪದಾರ್ಥ ಮಾಡೋದು ಬೇಡ, ಪುಂಡಿ ಮಾಡುವ, ನನಗೆ ತುಂಬ ಇಷ್ಟ ಬಸಳೆ ಪುಂಡಿ. ಅದು ಮತ್ತೆ ಲಾಸ್ಟಿಗೆ ಕ್ಯಾನ್ಸಲ್ ಆಯಿತು. ಅದು ನೀವೀಗ ಅಲ್ಲಿ ತಿಂತ ಇದ್ದೀರಿ. ನೀವೆಂತ ಪ್ಲೇನ್ ಪುಂಡಿಯಾ ಬಸಳೆ ಪುಂಡಿಯಾ ಎಂತ ಪುಂಡಿ? ಅಶ್ವತ್ಥ ಅವರು ಸೂಪರ್ ಅಂತ ಹೇಳ್ತಿದ್ದಾರೆ. ಎಲ್ಲಿ ಅಶ್ವತ್ಥ ಅವರೇ ನೀವು? ಖಾಲಿ ಪುಂಡಿಯಾ? ಅದಕ್ಕೆಂತ ಮುಳುಗಿಸಿ ಕಡಲೆ ಪದಾರ್ಥವ? ಕಡಲೆ ಪದಾರ್ಥಕ್ಕೆ ಪುಂಡಿ ಮಾಡ್ತಾರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ಅಲ್ಲ. ಏನಾದರೂ ಸಾಂಬಾರಲ್ಲ, ಕಡಲೆ ಪದಾರ್ಥ ಜಾಸ್ತಿ ಮಾಡೋದು. ಅಶ್ವತ್ಥ ಅವರು ಶಿರಸಿಯವರ? ನಿಮಗೊಂದು ದೊಡ್ಡ ನಮಸ್ಕಾರ. ಶಿರಸಿ ಹೆಸರು ಕೇಳುವಾಗಲೇ ಒಂದು ಖುಷಿ ಆಗ್ತದೆ. ಹಸಿ ಇತ್ತು. ಶಿರಸಿ ತುಂಬ ದೂರ ಅಲ್ಲ. ಅಕ್ಷತಾ ಅವರೇ ಮಾರ್ಚ್ 2ನೇ ತಾರೀಕು 1 ವರ್ಷ ಆಗುತ್ತೆ. ಮಾರ್ಚ್ ಯಾಕೆ? ಅಶ್ವತ್ಥ ಯಾರು? ಅಶ್ವತ್ಥ ಬರ್ಸ ಉಂಟಾ? ಬರ್ಸ ತೇಡಿಲು ಎಲ್ಲ ಬಂದು ಎಲ್ಲ ಅಡಿಮೇಲಾಗಿ ಆಯ್ತು. ಇಲ್ಲಿ ಈಗ ಸ್ವಲ್ಪ ಕಡಿಮೆ ಆಯಿತು. ನಿಮ್ಮಚ್ಚೆ ಉಂಟಾ? ನಿಮ್ಮ ಟೆಂಪಲ್ದ ಹೆಸರು ಅಂತ ಹೇಳುದು? ದುರ್ಗಾ ಪರಮೇಶ್ವರಿ. ವರ್ಷ ಜೋರು ಉಂಟು. ಹೌದು, ಆದ್ಯಪಾಡಿ ಆಚೆ ಅಲ್ಲ ನಿಮ್ಮ ಮನೆ? ಆದ್ಯಪಾಡಿಯಲ್ಲೆಲ್ಲ ಜೋರು ವರ್ಷ. ಬಿಂಬಿಲ್ಲ ಎಂತ ಹೇಳಿದ್ದು ಪ್ಲೇಸ್? ಒಂದು ಪ್ಲೇಸ್ ಇದೆ ಹೆಸರು ಹೇಳಿದ್ರಲ್ಲ ನಿಮ್ಮದು ದೇವಸ್ಥಾನದ್ದು. ಅಶ್ವತ್ಥಾಮ ಅವರು ಏನು ಹೇಳಿದ್ರಂತ ನನಗೆ ಅರ್ಥವೇ ಆಗಲಿಲ್ಲ. ಅಕ್ಷತ್ ಅವರೇ ಮಾರ್ಚ್ 2ನೇ ತಾರೀಕು 1 ವರ್ಷ ಆಗುತ್ತೆ. ಎಂತ ಯಾರಿಗೆ 1 ವರ್ಷ ಆಗ್ತದೆ? ಟೆಂಪಲ್ ಬೀಬಿಲಚ್ಚಿಲ್ ಆದ್ಯಪಾಡಿ. ಬೀಬಿಲಚ್ಚಿಲ್ ನಮಗೆ ಆಚೆ ಬರಲಿಕ್ಕಿದ್ರೆ ಬರ್ತೇವೆ ಆಯಿತಾ. ನಾನು ಫಸ್ಟ್ ಟೈಮ್ ಕೇಳಿದೆ ಅಲ್ಲಿದೆ ಹೆಸರು. ಅದು ಶಿವ ಟೆಂಪಲಿಗಾದರೆ ನಾನು ಹೋಗಿದ್ದೇನೆ ಅಂತ. ಇದು ಬಸಕ್ಕೆಲ್ಲ ಆದಿನಾಥೇಶ್ವರ ಅಲ್ಲಿಗಾದರೆ ನಾನು ಬಂದಿದ್ದೇನೆ. ಅಶ್ವತ್ಥ ಅವರೇ, ಅಶ್ವತ್ಥಾಮ ಅವರೇ, ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಒಮ್ಮೆ ಬನ್ನಿ ಟೆಂಪಲ್ಗೆ, ನೋಡುವಂಥ ಟೆಂಪಲ್. ಖಂಡಿತ ನಾನು ಬರ್ತೇನೆ. ನನ್ನ ಅಕ್ಕ ಸಹ ಬರ್ತಾರೆ. ಅಕ್ಕನಿಗೆ ತುಂಬ ಇಷ್ಟ ಟೆಂಪಲ್ಗೆಲ್ಲ. ನಿನ್ನೆ ಬಂದದಷ್ಟೇ, ಕೆಲವು ಟೆಂಪಲ್ ಎಲ್ಲ ತಿರುಗಿ ಬಂದರು ನಿನ್ನೆ. ಇವರು ಹೇಳಿದರೆ ನಾಳೆ ರೆಡಿ ಅವರು ಹೋಗುವ ಅಂತ ಹೇಳ್ತಾರೆ. ನಾಳೆ ಮಾತ್ರ ಅವರು ಇಲ್ಲ, ನಾಳೆ ಇನ್ನೂ ಎಲ್ಲಿಗೆಲ್ಲ ಟೆಂಪಲ್ ದೂರ ದೂರಕ್ಕೆಲ್ಲ ಹೋಗ್ತಾರೆ. ನೋಡ ನೆಕ್ಸ್ಟ್ ಬರ್ತೇನೆ ನಾನು ಮತ್ತೆ ಅಕ್ಕ. ಕೆರೆ ಗುಹೆ ಪುಂಚೆ ದೇವಸ್ಥಾನ. ಹೌದಾ? ಓ, ಪುರಾತನ ದೇವಸ್ಥಾನ ಇರಬೇಕಲ್ಲ. ಏನಾದರೂ ಇದುಂಟಾ ಅದರದ್ದು? ಎಂತ ಹೇಳ್ತಾರೆ, ಇತಿಹಾಸ ಏನಾದರೂ ಉಂಟಾ ಅದರದ್ದು ಟೆಂಪಲ್ದು?
ಎಷ್ಟು ವರ್ಷ ಪುರಾತನ ಟೆಂಪಲ್? ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ನೋಡಿ. ಕರಾವಳಿ ಮಿರರ್, ಹಾಂ ಹೌದು, ಅವ್ರು ಬರ್ತಾರಲ್ಲ ಲೈವಿಗೆ, ಅದರಲ್ಲಿ ಉಂಟಾ ಕರಾವಳಿ? ಕರಾವಳಿ ಮಿರರ್ ಮತ್ತೆ ನೋಡ್ತೇನೆ. ಸಾವಿರದ ಆರುನೂರ 50 ವರ್ಷದ ಟೆಂಪಲ್. 1650 ವರ್ಷ. ಭಾರಿ ಪುರಾತನ ಟೆಂಪಲ್. ನೋಡುವ ತಾಯಿ ಯಾವಾಗ ಒದಗಿಸ್ತಾರೆ ಆಗ ಬರುವುದು. ನೀವು ಪುಣ್ಯವಂತರಲ್ಲ, ಅಲ್ಲಿ ಸೇವೆ ಮಾಡಲಿಕ್ಕೆ ಸಿಕ್ಕಿದೆ. ಏನಾದರೂ ದೇವರ ಕನಸಲ್ಲಿ ಬಂದಿದ್ದಾರಾ? ಎಷ್ಟು ವರ್ಷದಿಂದ ಇದ್ದೀರಿ ನೀವು ಅಲ್ಲಿ? ಓ ಹೌದಾ. ಅದೇ ಹೆಸರಲ್ಲಿ ಉಂಟಾ? ಅಶ್ವತ್ಥಾಮರು ಹೋದ್ರಾ ಅಂತ ಇಲ್ಲಿಯ? ನಮಸ್ತೆ ವಿಷ್ಣು ಅವರೇ. ವಿಷ್ಣು ಅವರು ಬಂದರು ನೋಡಿ. GKP ಅವರೇ ಬಂದಿದ್ದಾರೆ. ನಾನು 5 ವರ್ಷದಿಂದ ಇದ್ದೇನೆ. ನನ್ನ ಭಾಗ್ಯ. ಓಕೆ, ನನಗೆ ಅಲ್ಲಿದೆ ಹೆಸರು ಹೇಳುವಾಗಲೇ ಏನೋ ಒಂಥರ ಖುಷಿ, ಒಂಥರ ಎಂಥ ಒಂದು ವೈಬ್ರೇಷನ್. ಇದು ಲೈವ್ ಮುಗಿದ ತಕ್ಷಣ ನಾನು ಇದು ನೋಡ್ತೇನೆ ವಿಡಿಯೋ. ಮತ್ತೊಂದು ಮಡಂತ್ಯಾರಲ್ಲಿ ಸಹ ಉಂಟಲ್ಲ ಟೆಂಪಲ್. ನಮಸ್ತೆ ವಿಷ್ಣು ಅವರು. ಅಲ್ಲಿ ಕಾಣೆ ಆಗಿದ್ರು. ಕಾಣೆ ಅಂತ ಕ್ರಿಕೆಟ್ ನೋಡುದು. ಇವತ್ತು RCB ಬಿಟ್ಟು ಬಂದದ್ದೇ ಬಾರಿ. ಕೊಹ್ಲಿ ಹೋದಲ್ಲ ಪಾಪ, ಅವ್ರು ಕಷ್ಟಪಟ್ಟು ಆಡ್ತಾರೆ, ಎಲ್ಲರೂ ಬೈತಾರೆ ಅವರಿಗೆ ಸೋತ್ರೆ ಇಲ್ಲ. ಸೋಲೋದು ಬೇಡ, ಇವತ್ತು ವಿನ್ ಆಗಲಿ ಅಂತ ನಾವು ಇದು ಮಾಡೋದು. ಖಂಡಿತ ಬರ್ತೇನೆ. ಆ್ಯಡ್ ನಿಮ್ದಾಯ್ತಾ? ನೋಡುವ, ಎಲ್ಲ ವರ್ಷ ಮನುಷ್ಯರೇ, ಈ ವರ್ಷ ಮನುಷ್ಯರೇ ಎರಡು. ಅವರೆಷ್ಟು ದೇವರಿಗೆ ಗ್ಯಾರಕ್ಕೆ ಇಟ್ಟಿದ್ದಾರೆ, ಇವರೆಷ್ಟು ದೇವರಿಗೆ ಗ್ಯಾರಕ್ಕೆ ಇಟ್ಟಿದ್ದಾರೆ. ನಡುವಲ್ಲಿ ಈ ಜನರೆಲ್ಲ ಬೊಬ್ಬೆ ಹೊಡೆಯೋದೇನು, ಕಮೆಂಟ್ ಕೊಡುವುದೇನು, ಕೊಹ್ಲಿಗೆ ಬೈಯೋದೇನು. ಪಾಪ ಒಂದು ಬಾಲ್ ಹೊಡಿಲಿಕ್ಕೆ ಗೊತ್ತಿಲ್ಲ ಜನರಿಗೆ, ಸುಮ್ಮನೆ ಬೈತಾರೆ ಆ ಕೊಹ್ಲಿಗೆ. ನಾವು ಟೆಂಪಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆವು. ಒಂದು ಭಾರಿ ಪುರಾತನ ಟೆಂಪಲ್ ಉಂಟಂತೆ ಮಂಗಳೂರಲ್ಲಿ, ಅಲ್ಲಿಗೊಮ್ಮೆ ವಿಸಿಟ್ ಮಾಡುವ ಅಂತ. GKP ಕನಸಲ್ಲಿ ಬಂದಿದ್ದಾರ ದೇವರು? ಕರೆಕ್ಟ್, 100%. ಆದರೆ ಯಾರಿಗೆ ಬೈಲಿಕ್ಕೆ ಹೋಗ್ಬಾರ್ದು. ಯಾಕೆ ಬೈಯೋದು ಅಲ್ಲ?
ಬೇಕಂತೇಳಿ ಯಾರು ಸಹ ಸೋರುದಿಲ್ಲ. ಒಬ್ರು ವಿನ್ ಆಗ್ಬೇಕಂದ್ರೆ ಒಬ್ರು ಸೋಲ್ಲೇಬೇಕು ಅಷ್ಟೇ. ಓ ರಾಮಚಂದ್ರ, ಎಲ್ಲ ತಾಯಿಯ ಪಾದಗಳಿಗೆ ಸಮರ್ಪಣೆ. ನಾನು ಸಹ ತಾಯಿದು ಸ್ವಲ್ಪ ಧ್ಯಾನ ಎಲ್ಲ ಮಾಡ್ತೇನೆ ಅಷ್ಟೇ, ಜಾಸ್ತಿ ಏನಿಲ್ಲ. ಒಬ್ರು ಇವತ್ತು ಲೈವ್ಗೆ ಬರ್ತಾರೆ ಅಂತ ಹೇಳಿದ್ರು. ಅವರು ಭಾರಿ ಒಂದು ಭಾರತಿ ಅಂತ, ಅವರು ಬರ್ತೇನೆ ಲೈವಿಗೆ ಅಂತೆಲ್ಲ ಹೇಳ್ತಿದ್ರು ನನ್ನ ಹತ್ರ. ಅವರು ರಾಘವೇಂದ್ರ ಸ್ವಾಮಿಯ ಮಹಾ ಭಕ್ತಿ, ಆದರೆ ಗೊತ್ತಾಗ್ಲಿಲ್ವೇನು ಅವರಿಗೆ ಜಾಯ್ನ್ ಆಗಲಿಕ್ಕೆ. ನಾಳೆ ಹೇಳಿಕೊಡ್ಬೇಕು ಅವರು ಬಂದಾಗ. ಊಟ ಆಯ್ತಾ ವಿಕ್ರಮ್ ಅವ್ರದ್ದು? ಮಳೆ ಸ್ವಲ್ಪ ಕಡಿಮೆ ಆಯ್ತಲ್ಲ ಇವತ್ತು. ನೋಡಿ ಪಾಪ GKB ಅವರು ಕನ್ನಡದಲ್ಲೇ ಮಾತಾಡ್ತಿದ್ದಾರೆ. ನಿನ್ನೆ ಕನ್ನಡ ಮಾತಾಡಬೇಡಿ, ತುಳು ಮಾತಾಡಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕನ್ನಡದಲ್ಲೇ ಮಾತಾಡ್ತಿದ್ದಾರೆ. ನನ್ನ ಮಡದಿ ನನ್ನ ಬಿಟ್ಟು ದೇವರ ಹತ್ರ ಹೋಗುವಾಗ ನಾನು ಫುಲ್ ಡಿಪ್ರೆಷನ್ ಹೋಗಿದ್ದೆ. ಆಗ ದೇವರು ಕನಸಿನಲ್ಲಿ ಬಂದು. ಎಸ್, ಎಕ್ಸಾಕ್ಟ್ಲಿ. ನೀವು ಪುಣ್ಯವಂತರು. ಯಾಕೆ ಗೊತ್ತುಂಟಾ, ನೀವು ಅಷ್ಟು ಸೇವೆ ಮಾಡುವಾಗ ಕನಸಲ್ಲಿ ಬಂದೇ ಬರ್ತಾರೆ. ಅದು ಸಹ ಕಷ್ಟಕಾಲದಲ್ಲಿ ಬಂದೇ ಬರ್ತಾರೆ ಅದು. ಎಸ್, ಐ ಆಮ್ ಇನ್ ಟ್ರೈನ್ ಗೋಯಿಂಗ್ ಟು ಗೋವಾ. ವಾವ್, ಭಯಂಕರ ಮಾರ್ರೆ ನೀವು. ವಿಷ್ಣು ಅವರು ಭಯಂಕರ. ಗೋವಾ ಎಲ್ಲ ತಿರುಗ್ಲಿಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಖಾಲಿ ಹೋಗುದಲ್ಲ, ಸ್ವಲ್ಪ ವ್ಲಾಗ್ ಮಾಡಿ, ವಿಡಿಯೋ ಮಾಡಿ, ಮೊಬೈಲಲ್ಲಿ ಇಟ್ಟುಕೊಳ್ಳಿ. ಯಾವಾಗಾದರೂ ಎಡಿಟಿಂಗ್ ಎಲ್ಲ ಮಾಡಿ ಅದನ್ನು ಅಪ್ಲೋಡ್ ಮಾಡಿ, ಆಯಿತಾ? ಮಳೆ ಜೋರು ಬರ್ತಾ ಇದೆ. ಹೌದು, ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು, ಜೋರಿತ್ತು ಇಲ್ಲಿ ಸಹ. ನಿಮ್ಮ ಗುರ್ತ ಹೇಳಿ ಆಯಿತಾ? ಗುರ್ತ ಬಂದಾಗವ, ಅಲ್ಲಿ ಬಂದಾಗವ. ಲೈವ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಖಂಡಿತ. ಅಲ್ಲಿಂದ ಫಸ್ಟ್ ಲೈವಾ ನಿಮ್ಮದು? ನೀವು ಮೊದಲು ಮಾಡಿದ್ದೀರಲ್ಲ ಲೈವ್, ನಾನೊಮ್ಮೆ ನೋಡಿದ್ದೇನೆ. ಅವರದ್ದು ಸಂಘ ಉಂಟಂತೆ, ಎಲ್ಲರ ಸಂಘದವರೆಲ್ಲ ಒಟ್ಟಿಗೆ ಹೋಗುದಂತೆ. ಹೌದದೇ, ವಿಷ್ಣು ಒಬ್ಬರೇ ಹೋಗುದಾ ಗೋವಾಕ್ಕೆ ಈ ಮಳೆಗೆ? ನಂದಾ? GKB ಅವರ ಸ್ಟೋರಿ ಕೇಳಿ ಬೇಜಾರಾಯಿತು ಸ್ವಲ್ಪ. ಆದರೆ ತಾಯಿ ಬಂದಿದ್ದಾರಲ್ಲ ಕನಸಲ್ಲಿ, ಅದು ಖುಷಿ ಆಯಿತು ಅಲ್ಲ. पंड्रेपजी करतालाವು ಏನ್ ಮೈ ಫ್ರೆಂಡ್ ಗೋಪಾಲ್ ಅವರೇ. ಯಾ ವಿಷ್ಣು ಅವರಿಗೆ ಮದುವೆ ಆಗಿದಾ? ಮಕ್ಕಳುಂಟಾ? ಸಂಘ ಇಲ್ಲ, ಇಬ್ಬರು ಹೋಗ್ತಾ ಇದ್ದೀವಿ. ನಾನು ಈ ಸ್ತ್ರೀ ಶಕ್ತಿ ಅವರದೆಲ್ಲ ಸಂಘ ಹಾಗೆಲ್ಲ ಉಂಟಲ್ಲ, ಹಾಗೆ ಈ ಗಂಡಸರದೆಲ್ಲ ಸೇರಿ ಸಂಘ ಉಂಟ ಹೇಳಿ. ಇಲ್ಲಿ ಹ್ಯಾಪಿ ಜರ್ನಿ ಆಯ್ತಾ? ಯಾವಾಗ ಹೋಗೋದು ಅಂತ ಹೇಳಿದ್ದೆ ನೀವು?
ಎಸ್ ಐ ಆಮ್ ಟ್ರೈನ್ ಹೋಗ್ತಾ ಇದ್ದೀರಾ? ಓ ಗಾಡ್, ಓ ರಾಮಚಂದಿರ. ನೆರ್ಲೆ ನೆರ್ಲೆ. ನಿಮಗೆ ನನ್ನ ಪ್ರಕಾರ 42 ಇಯರ್ಸ್ ಆಯ್ತಲ್ಲ, 42 ಇಯರ್ಸ್ ಅಲ್ಲ, ಏನು ಮದುವೆ ಆಗಲಿಲ್ಲ? ಸನ್ಯಾಸಿಯ? ಬೆಸ್ಟ್ ಬ್ಯಾಚುಲರ್ ಲೈಫ್. ಗುಡ್ ನೈಟ್ ಅಕ್ಷು, ವಿಷ್ಣು, ಹ್ಯಾಪಿ ಜರ್ನಿ. ಆಯಿತು, ಓಕೆ, 10 ಗಂಟೆ ಆಯಿತು, ಬೆಳಿಗ್ಗೆ ನಿಮ್ಗೆ ಹೇಳ್ಬೇಕಲ್ಲ. ಓಕೆ, ತಾಯನು ಪ್ರಾರ್ಥನೆ ಮಾಡಿ. ಅಲ್ಲ, ನಿಮ್ಮಿಂದ ನಾವು ಕಲಿಬೇಕು, ನಾವು ನಿಮ್ಗೆ ಹೇಳುವುದೆಂತ ಅಲ್ಲ. ನಂಗೊಂದು ಅಭ್ಯಾಸ ಎಲ್ಲರಿಗೆ ಹೇಳಿ ದೇವರ ಬಗ್ಗೆ. ಹೌದು ಅಕ್ಷತಾ. ಏನು ಬೇರೆ ವಿಶೇಷಗಳು? ವಿಡಿಯೋ ಎಲ್ಲ ತೆಗೀರಿ ಆಯಿತಾ, ಒಂದು ಲೈವ್ ಮಾಡಿ, ಆದರೆ ವೀಡಿಯೋಸ್ ಎಲ್ಲ ಮಾಡಿದರೆ, ಒಂದು ಕ್ಲಿಪ್ಸ್ ಎಲ್ಲ ಇದ್ದರೆ ನೆಕ್ಸ್ಟ್ ನಿಮಗೆ ವ್ಲಾಗ್ ಮಾಡುವಾಗ ಆಗ್ತದೆ, ಇದು ವಿಡಿಯೋ ಎಡಿಟಿಂಗ್ ಮಾಡುವಾಗ ಯೂಸ್ ಆಗ್ತದೆ ನಿಮಗೆ. GKB ಹೋದರು. ಯಾವಾಗ ಇವತ್ತು ಹಾಕಿದ ನಿನ್ನೆ ಹಾಕಿದ? ನಿನ್ನೆದು ನೋಡಿದ್ದೇನೆ, ಇವತ್ತಿದು ಈಗ ಹಾಕಿದ. ಲಕ್ಕಿ ಅಂತ ಒಬ್ರು ಬರ್ತಾ ಇದ್ರು ಇದರಲ್ಲಿ ಲೈವಲ್ಲಿ. ಲಕ್ಕಿ ಅವ್ರ ಹೆಸರಂತ ಯೋಗೇಶ್ ಅಂತ. ಅವರದ್ದು ಇವತ್ತೊಂದಿತ್ತು ಶಾರ್ಟ್. ಎಂತದು ಹಾಗೆ ಅಂದರೆ? ನನ್ನ ಕಾಲು ಸಿಕ್ಕಿಕೊಂಡಿದೆ ಮರೆ ಚಾರ್ ನಡೆಯಲ್ಲಿ. ಶಿಯಾನ್ ವಿಕ್ರಮ್ ಅಂತ ಅರ್ಥ ಆಯ್ತು, ವಿಕ್ರಮ್ದು ಅಂತೇಳಿ ಅರ್ಥ ಆಯ್ತು. ಅದೆಂಥದ್ದು? ಎಂತ ಮಾರಾಯ್ರೆ, ಕಾಲು ಸಿಕ್ಕಿ ಆಗುವುದಿಲ್ಲ. ನಾನಿದ್ದು ತಿಪ್ಪಾಯಿ ಅಡಿಯಲ್ಲಿ ಹಾಕಿದ್ದು ನನ್ನ ಕಾಲನ್ನು, ಈಗ ಎಳಿತಾನೆ ಬರುವುದಿಲ್ಲ, ಸಿಕ್ಕಿಕೊಂಡಿದೆ. ಆಯಿತು. ಮತ್ತೇನು ವಿಶೇಷ? ನಂದಿನಿ ಅಕ್ಕನ ಲೈವಿಗೆ ಬರಲಿಲ್ವ ನೀವು? ಇಲ್ಲ, ಇವಾಗ ಬರ್ತೀರಲ್ಲ ಯಾವಾಗಲೂ. ಕ್ರಿಕೆಟ್ ಏನಾಯಿತು ಸ್ಕೋರ್? ಕ್ರಿಕೆಟ್ ಸ್ಕೋರ್ ಏನಾಯಿತು? ನಾನು ನೋಡ್ತಲ್ಲ, ನಮ್ಮನೇಲಿ TV ಇಲ್ಲ. ಎಷ್ಟಾಯಿತು ಸ್ಕೋರ್? ನಾನು ಅದಕ್ಕೆ ಕ್ರಿಕೆಟ್ ಸಹ ನೋಡೋದಿಲ್ಲ, ಯಾವುದು ಸಹ ನೋಡೋದಿಲ್ಲ. ಸುಮ್ಮನೆ ಅದು ಡಿಸಪಾಯಿಂಟ್ಮೆಂಟ್ ಆಗ್ತದೆ ಕೆಲವು ಸಲ ಎಕ್ಸೈಟ್ಮೆಂಟ್ ಆಗ್ತದೆ. ಅದಕ್ಕೆ ಯಾಕೆ ಸುಮ್ಮನೆ ಮರುದಿನ ಏನಿಲ್ಲ. ಮತ್ತೆ ಅವರವರ ಕೆಲಸಕ್ಕೆ ನೀವು ನಿಮ್ಮ ಕೆಲಸದ್ದು. ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಎಲ್ಲ ಹೊರಗಿನ ದೇಶ ಅದಾದರೆ ನೋಡ್ಬೋದು.
ನೆಟ್ ಸಿಗ್ತಾ ಇಲ್ಲ. ನಾನು ಹೇಳಿದಲ್ಲ ಭಾರತಿ ಅಕ್ಕ ಅಂತ, ಅವರದ್ದು ಮೆಸೇಜ್ ಬರ್ತಾ ಉಂಟು, ನೆಟ್ ಸಿಗ್ತಾ ಇಲ್ಲ ಅಂತ. ನನಗೆ ಎಲ್ಲಿ ಸಿಗ್ತಾ ಉಂಟು, ಬರ ಬರ ಸೌಂಡ್, ನೆಟ್ ಸಿಗ್ತಿಲ್ಲ, ಬರ ಬರ ಸೌಂಡ್. ಏನು ಇಷ್ಟು ಕ್ಲಿಯರ್ ಉಂಟು ಅಲ್ಲ ವಿಷ್ಣು ಅವರೇ? ನಾನು ಬೆಳಿಗ್ಗೆ ಲೈವ್ ಮಾಡಿದ್ದೆ, 1/2 hour, ಎಷ್ಟೊಂದು 10 o'clock ನಾನು ಮಾಡಿದ್ದೆ. ಆಗ ತುಂಬ ಮಂದಿ ಜಾಯಿನ್ ಆಗ್ತಾರೆ. ಇವತ್ತು ಇದು ಉಂಟಲ್ಲ, ಮ್ಯಾಚ್ ಉಂಟು, ಮಳೆ ಉಂಟು. ಮತ್ತೆ ಟ್ರೈನಲ್ಲಿ ಎಲ್ಲಿಗೆ ಮುಟ್ಟಿದ್ರಿ, ಎಲ್ಲಿಗೆ ರೀಚ್ ಆದ್ರಿ? ಲೆವೆನ್ PM ಲೈವ್ ಇಲ್ವಾ? ನೆಟ್ ಸಿಗ್ತಿಲ್ಲ ಬರಬ. ಇವರು 11 PM ಹೋಗಿದ್ದಾರೆ. 11ಗೆ ಲೈವ್ ಮಾಡಬೇಕಂತೆ. ನನ್ನ ಫ್ರೆಂಡ್ ಇದ್ದಾರೆ ಒಬ್ಬರು, ಭಾರತಿ ಅಂತ, ಅವ್ರು ಹೇಳುದು 11 o'clock ಲೈವ್ ಮಾಡು ಅಂತ. ಈಗ ನೆಟ್ ಇಲ್ಲ ಅಂತ. ಅವರದ್ದೇನಿಲ್ಲ, ಅವರದೆಲ್ಲ ಆಧ್ಯಾತ್ಮಿಕ ಡಿಸ್ಕಷನ್ ಅಷ್ಟೇ. ನಾವು ಹುಬ್ಳಿಯಲ್ಲಿ ನಿಮಗೆಲ್ಲ ಚಾನ್ಸ್ ಮಾಡಿ ಎಲ್ಲಿ ಸಹ ತಿರುಗಿಕೊಂಡು ಬರ್ಬೋದು. ಹಾಫ್ ಆನ್ ಅವರ್ ಆಯ್ತು ಅಷ್ಟೇ ನಾನು ಲೈವ್ ಬಂದು. ನನಗೆ 1 ಗಂಟೆ ಆದಾಗೆ ಆಗ್ತಾ ಉಂಟು. ನಾಳೆ ನಮಗೊಂದು ಮನೆ ಕಾಲಿಗೆ ಹೋಗ್ಲಿಕ್ಕೆ ಉಂಟು. ಇನ್ಸ್ಟಾದಲ್ಲಿ ವಿಡಿಯೋ ಅಂತಾಗ ಇನ್ಸ್ಟಾ ಅಕೌಂಟೇ ಇಲ್ಲ ನನ್ನ ಮೊಬೈಲಲ್ಲಿ. ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡಲಿಕ್ಕೆ ಸಹ ಆಗೋದಿಲ್ಲ, ಸ್ಪೇಸ್ ಫುಲ್ ಆಗ್ತದೆ. ಹಾಯ್ ಅಕ್ಕ, ಹಾಯ್ ಕ್ರೇಜಿ ಬಾಯ್, ವಾಟ್ಸ್ ಯೋರ್ ನೇಮ್? ಲೇಟ್ ಆಯಿತು, ಕೇಕ್ ಕಟ್ ಮಾಡ್ತಿದ್ದೆ. ಯಾರು ಇವನ? ಯಾರು? ಪ್ರಣಾಮ್ ಅಲ್ಲ, ಇನ್ನೊಂದು ಯಾರು? ಪ್ರಥಮ ಯಾರು? ವಿಷ್ಣು ಅವರಿಗೆ ಸಪೋರ್ಟ್ ಮಾಡಿ ಬಂದವರೆಲ್ಲ. ಇಟ್ಸ್ ಮೀ ಕ್ರೇಜಿ ಬಾಯ್. ಯಾವುದು? ನಾನು ಬ್ಲೂ ಬೇರೆ ಕೊಟ್ಟಿದ್ದೇನೆ. ಕೇಕ್ ಕಟ್ ಮಾಡ್ತಿದ್ದೆ. ಯಾರು ಕೇಕ್ ಕಟ್ ಮಾಡ್ತಿದ್ದದು? ಯಾರು ಅಂತ ಹೇಳಿ. ಓ ಇವರದ, ಯಾರು ಗೊತ್ತುಂಟ ಅವನ ಹೆಸರು? ವಿನಾಯಕನದ. ವಿನಾಯಕನ ಹತ್ರ ಬಂದದಲ್ಲ ನೀವು. ಮತ್ತೆ ನಿಮ್ಮದು ಪತ್ತೆ ಅಲ್ಲ, ನೀವು ಆವತ್ತೊಮ್ಮೆ ಫಸ್ಟಿಗೇನೋ ಬಂದಿದ್ರಿ ಲೈವಿಗೆ. ನಾನೇ ಕಟ್ ಮಾಡ್ತಾ
ಓಕೆ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನಿಮಗೆ ದೇವರ ಆಯುರಾರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ಏನು ಯಾರಿಲ್ವಾ ಮನೆಯಲ್ಲಿ? ಕಟ್ ಮಾಡ್ತಾರೆ. ವಿಷ್ಣು ಅವರೇ, ಅವರ ಮೋಹನ್ ಇದ್ದಾರೆ, ಮೋಹನ್ ರಾಜ್, ಮೋಹನ್ ಕಿಂಗ್, ಅವರ ಬರ್ತ್ಡೇ ಅಂತೆ. ಅವ್ರಿಗೆ ಸಬ್ಸ್ಕ್ರೈಬ್ ಹಾಕಿ. ವಿಷ್ಣುಗೆ, ಮೋಹನ್, ವಿಕ್ರಮ್ ಇದ್ದಾರಲ್ಲ. ಇವತ್ತು ಎಷ್ಟು ಮಂದಿದು ಬರ್ತ್ಡೇ ಮಾಡಿ ಮುಂಚಿನ ಯಾರತ್ತ? ಓ, ನಾನು ಆಗ ಸಬ್ ಮಾಡಿದಷ್ಟೇ ಅವರ. ನಮ್ಮದು ಕಾಲೀಗ ಎಷ್ಟಾಯಿತು? 405 ಅಂತ ಸಬ್ಸ್ಕ್ರೈಬರ್ ಆಯಿತು ನೋಡಿ. ವಿಷ್ಣು ಅವರು ವಿಶ್ ಮಾಡ್ತಿದ್ದಾರೆ ಮೋಹನ್ ಅವರಿಗೆ ಬರ್ಡೇ ವಿಶಸ್. ಇಪ್ಪತ್ತೈದಿಗೆ ರಾಮಚಂದ್ರ 25 ಯಾವಾಗ? ಶನಿವಾರ. ಹಾಗೆ ಗೋವಾದಲ್ಲಿಯಾ? ಇಲ್ಲಿ ಆಗೋದಿಲ್ವ ಬ್ಯಾಂಗ್ಳೂರಲ್ಲಿ ಎಲ್ಲ? ಅಲ್ಲದೆ ಓ, ನನ್ನ ಪ್ಯಾನ್ ಬಿತ್ತು. ನಿಮ್ಮದು ಬೆಳಗಾವಿ ಅಂತ ನನಗೆ ಮರ್ತೋಗ್ತದೆ ಮಾರ್ರೆ, ನಿಮ್ಮ ಊರೆಲ್ಲ. ಅದೇನು ಗೋವಾದಲ್ಲಿಯೇ ಮಾಡಬೇಕು ಅಂತ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆಯಿತಾ ಫಸ್ಟಿಗೆ. ಮೇಯಲ್ಲಿ ಎಷ್ಟು ಮಂದಿದು ಬರ್ತ್ಡೇ, ನನ್ನ ಫ್ರೆಂಡಿದು ಬರ್ತ್ಡೇ, ಅಣ್ಣಂದು ಬರ್ತ್ಡೇ, ಎಷ್ಟು. ಓಕೆ, ಬನ್ನಿ ಬನ್ನಿ ಮಂಗಳೂರಿಗೆ. ಮೋಹನ್ ಅವರೆಲ್ಲಿ ಹೋದ್ರು? ಆಗ ನಯನ ಬಂದಿದ್ರು, ಹೋದ್ರು ಅವರು. ಕಾವ್ಯ ಅವರು ಲೈವ್ ಮಾಡ್ತಾರೆ. ಕಾವ್ಯ ಅಂದ್ರೆ ಅವರ ಹೆಸರು ಸುಷ್ಮಾ ಅಂತ. ನೀವು ವಿಷ್ಣು ನಿನ್ನೆ ಸಬ್ ಮಾಡಿದ್ರಲ್ಲ, ಅವರಿಗೆ ಲೈವ್ ಮಾಡಲಿಕ್ಕೆ ಒಂಥರ ಇದು ಆಗ್ತದೆ, ಹೆಸಿಟೇಷನ್ ಆಗ್ತದೆ. ಕೆಲವರೆಲ್ಲ ಅನಾಪ್ಷನ್ ಆಗಿ ಮಾತಾಡ್ತಾರಲ್ಲ ಲೈವಲ್ಲಿ, ಅದು ಇಷ್ಟ ಆಗುತ್ತೆ ಅವರಿಗೆ. ವಿನಾಯಕ ಕಲ್ಯಾಣಿ ನಿಜನ್ ವೈಬ್ಸ್, ಗುರುಚರಿತ್ರೆ ಅವರದು ಬೆಲ್ಲ ಭಾರತೀಯ ಒಂದು ಲೈವ್. ಓಕೆ, ಭಾರತಿ ಅಕ್ಕ ಇದ್ದೀರಾ ಲೈವಲ್ಲಿ? ಎಂತ ಲೈವ್ ಮಾಡ್ತಾರ ಅವರು, ಅವ್ರಿಗೆ ಗೊತ್ತಾಗೋದಿಲ್ಲ ಎಂತ ಅಂತ ಗೊತ್ತಾಗೋದಿಲ್ಲ. ಅವ್ರು ಲೈವಿಗೆ ಬರ್ತಾರೆ ಅಂತ ಹೇಳಿದ್ದಾರೆ, ಈಗ ಮೆಸೇಜ್ ಆಗ್ತಿದ್ದಾರೆ ನಾನು ಲೈವಲ್ಲಿ ಇದ್ದೇನಂತ. ಯಾರು ಲೈವಲ್ಲಿ ಇದ್ದಾರೆ ದೇವರಿಗೆ ಗೊತ್ತು. ಭಾರತಿ ಅಕ್ಕ, ನೀವು ಲೈವಲ್ಲಿ ಒಂದು ವೇಳೆ ಇದ್ದರೆ ಮೆಸೇಜ್ ಮಾಡಿ. ಊಟ ಆಯ್ತಾ ವಿಷ್ಣುದು? ಎಸ್ ಎಸ್,
ಫ್ಯಾಟ್ ಆ್ಯಂಡ್ ಫೈನ್. ಏನು ಮಾಡೋದು, ನಮ್ಮದು ಹೆರಿಡಿಟಿ ಹಾಗೆ ಅಲ್ಲ. ನನಗೆ ಮತ್ತು ನಾನು ಫ್ಯಾಟ್ ಅಂತ ತುಂಬ ಮಂದಿ ಹೇಳ್ತಾರೆ, ಆದರೆ ನನಗೆ ಅಷ್ಟೊಂದು ಅನಿಸೋದಿಲ್ಲ. ಅಂದರೆ ಕೆಲವರು ಹೇಳ್ತಾರೆ ಡಯಟ್ ಮಾಡು, ಎಕ್ಸಸೈಸ್ ಮಾಡು, ವಾಕಿಂಗ್ ಮಾಡು ಅಂತ. ಈ ಭಾರತಕ್ಕೆ ಎಲ್ಲಿ ಹೋದ್ರ ದೇವರಿಗೆ ಗೊತ್ತು. ಪುಣ್ಯ, ಈ ಭಾರತಕ್ಕೆ ಲೈವ್ ಡುಲ್ಲರಿಗೆ ಏನ ಲೈವ್ ಹೋಗ್ತಾರೆ ದೇವರಿಗೆ ಗೊತ್ತು. ನಂದು ಯಾವಾಗ ಗೊತ್ತುಂಟ ಬರ್ಡೇ, ನಂದು ಸಸ್ಪೆನ್ಸ್ ಇರಲಿ. ನೀವು ಗ್ರ್ಯಾಜುಯೇಷನ್ ಇಷ್ಟು, ನಂದು BCom ಮತ್ತು ಕಂಪ್ಯೂಟರ್, 1 ವರ್ಷ ಡಿಜಿಟಲ್ ಡಿಸೈನಿಂಗ್ ಕಲ್ತದ್ದು, ಗ್ರಾಫಿಕ್ ಡಿಸೈನಿಂಗ್. ಈಗ ನಾನು ಮಾಡ್ತೇನಲ್ಲ ವರ್ಕ್, ಗ್ರಾಫಿಕ್ ಡಿಸೈನಿಂಗ್ ಅದೇ. ನೀವು ಭಾರತಕ್ಕ ಇದ್ದೀರಾ ಲೈವಲ್ಲಿ? ಇದ್ರೆ ಮೆಸೇಜ್ ಮಾಡಿ ಆಯಿತಾ? ಪರವಾಗಿಲ್ಲ, ಜನ ಇದ್ರೆ ಏನಾಗೋದಿಲ್ಲ, ನೀವು ಮಾತಾಡಿ. ಮಂಗಳೂರಿಗೆ ಸುನಾಮಿ ಬರ್ತಂತೆ, ಯಾರ್ದೋ ಯೂಟ್ಯೂಬಲ್ಲಿ ನೋಡಿದೆ. ಮಂಗಳೂರಿಗೆ ಈ ವರ್ಷ ಸುನಾಮಿ ಬರಲಿದೆ ಅಂತ ಹಾಕಿದ್ರು. ಓ ಬೆಸ್ಟ್, ಜಾಸ್ತಿ ಓದಿ ಏನು ಮಾಡ್ಲಿಕ್ಕೆ ಉಂಟಲ್ಲ. ಇಂಗ್ಲೀಷ್ ಕೇಳುವಾಗ ನಿಮ್ಮದು ಸುಮ್ಮನೆ ಹೇಳ್ತಿದ್ದೀರಿ ಅಂತ ಅನಿಸ್ತದೆ ನನಗೆ. ಕ್ರಿಯೇಟರ್ಸ್ ಇನ್ಸೈಡ್ ಸೂಪರ್ ಚಾಟ್ ರಿಪ್ಲೈಸ್ ಎಕ್ಸ್ಪೆರಿಮೆಂಟ್ ಅಂತ ಬಂತು ಯೂಟ್ಯೂಬ್ ಮೆಸೇಜ್. ಸೂಪರ್ ಚಾಟ್ ಶಾರ್ಟ್ಸ್ ವಿಡಿಯೋ. BCom ಅಂದರೆ ಏನು, ಸುಮ್ಮನೆ ಹೇಳೋದು, ಒಳ್ಳೆ ಕಲ್ತಿದ್ದೀರಿ. BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್. ಬೇರೆನೆಲ್ಲ ನಿಮಗೆ ಹಾಬೀಸ್ ಗೊತ್ತು ಉಂಟು? 4 ವೀಲರ್ ಬರ್ತದಾ? ನೀವು ಫುಲ್ಲು ಸತ್ಯ ಮಾತಾಡೋದಿಲ್ಲ ಅಂತ ಅನ್ನಿಸ್ತದೆ ನನಗೆ. ಭಾರತಕ್ಕ ಲೈನಲ್ಲಿದ್ದರೆ ಬನ್ನಿ ಮಾತಾಡಿ.
ಇವತ್ತು ಹಾಕಿದ್ದೀರಾ ಇದು ಶಾರ್ಟ್ಸ್, ಇದು ಶಾರ್ಟ್ ವಿಡಿಯೋ ನೋಡ್ತೇನೆ ನಾನೀಗ. ಇನ್ನೊಂದು 15 ಅಲ್ಲ, ಇನ್ನೊಂದು 13 ಮಿನಿಟ್ಸ್ ಮಾಡ್ತೇನೆ ಲೈವ್, ಮತ್ತೆ ಸಾಕು. ಓಕೆ. ಕಾವ್ಯ, ಸುಷ್ಮಾ ಅವರೇ, ಊಟ ಆಯ್ತಾ? ನಂದು ಸಹ ಆಯ್ತು ಊಟ. ಓಕೆ ಓಕೆ, ಆಯಿತು, ನಂಬ್ತೇನೆ. ಕಾವ್ಯ, ಸುಷ್ಮಾ ಅವ್ರದ್ದು ಊಟ ಆಯ್ತಂತೆ. ಕ್ರಿಕೆಟ್ ನೋಡ್ತೀರಾ ಸುಷ್ಮಾ? ನೀವೆಷ್ಟೊತ್ತಿಗೆ ಲೈವ್ ಮಾಡ್ತೀರಿ? ಲಾಸ್ಟಿಗೆ ಬರೋದು ಅಲ್ಲಿಗೆ ಅಲ್ಲ, ಮಾತಾಡಿ ನಾನು ಸುಷ್ಮನ ಹತ್ರ. ನೀವು ಯಾವಾಗ ಲೈವ್ ಮಾಡ್ತೀರಿ? ಸಬ್ಬಾಗಿದ್ದೀರಾ ವಿಷ್ಣು? ಕಾವ್ಯ ನಯನಗೆ ನಿನ್ನೆ ಹೇಳಿದ್ರಲ್ಲ. ಹೌದಾ? ನಮ್ಮದು ಟಿ ವಿ ಇಲ್ಲ, ಡಮಾರ್ ಆಗಿದೆ. ಹಾಗೆ ಹೊಸ ತರುವಂಥ ಪ್ಲ್ಯಾನ್ ಉಂಟು, ಆದರೆ ಬೇಡ ಅಂತ, ನೋಡಲಿಕ್ಕೆ ಟೈಮ್ ಸಹ ಇಲ್ಲ. ನಿಮಗೆ ಇಂಟ್ರೆಸ್ಟ್ ಇಲ್ವಾ ಕ್ರಿಕೆಟ್? ಇದು ಒಂದು ಓವರಲ್ಲಿ ಎಷ್ಟು ಬಾಲ್ ಇರುತ್ತೆ? ಒಂದು ಓವರಲ್ಲಿ ಬಾಲ್ ಒಂದೇ ಇರುವುದು ಅವರು ಆಟ ಆಡೋದು, ಆದರೆ ಕೌಂಟ್ ಮಾಡೋದು 6 ಬಾಲ್ ಇರ್ತದೆ ಒಂದು ಓವರಲ್ಲಿ. ಆಮ್ ಐ ಕರೆಕ್ಟ್? 6 ಅಲ್ಲ, 6. ಒಂದು ಓವರಲ್ಲಿ ಎಷ್ಟು ಬಾಲ್ ಇರುತ್ತೆ? 6 ಅಲ್ಲ, 6 ಬಾಲ್ ಅಲ್ಲ. ಸುಷ್ಮಾ ಅವ್ರಿಗೆ ಗೊತ್ತುಂಟಾ? ನಾನು ಸರಿಯಾ? ಇವರಿಗೆ ಲಾಸ್ಟ್ 10 ನಿಮಿಷ ಇರುವಾಗ ಕ್ವಿಝ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಎಂಥದ್ದು? ನಿಲ್ಲಿ, ಇನ್ನೊಮ್ಮೆ ಓದ್ತೇನೆ. ಒಂದು ಓವರ್ ಅಲ್ಲಿ ಎಷ್ಟು? ನಾನು ಫಸ್ಟಿಗೆ ಅದನ್ನೇ ಹೇಳಿದ್ದು, ಅದಕ್ಕೆ ನೀವು ಹೇಳಿದ್ದು ಮೈ ಕ್ವೆಶ್ಚನ್ಗೆ ಆನ್ಸರ್ ಅಂತ ಹೇಳಿದ್ರಿ. ನಾನು ಫಸ್ಟ್ ಹೇಳಿದೆ ಅಂತ, ಬಾಲ್ ಇರೋದು ಒಂದೇ, ಕೌಂಟ್ ಮಾಡೋದು ಮಾತ್ರ 6 ಅಂತ ಹೇಳಿದ್ದೆ ನಾನು. ನೀವು ನೋಡಿ, ಮತ್ತೆ ಓಪನ್ ಅಂತೆ, ಆರ್ಟ್ ಅಂತೆ, ಸುಮ್ಮನೆ ನಾನು ಹೇಳಿದ್ದೇನಲ್ಲ ಕರೆಕ್ಟ್. ಒಳ್ಳೆ ಕತೆ. ನಾನು ಸರಿ ಹೇಳಿದೆ, ನನಗೆ ಟ್ಯೂಬ್ಲೈಟ್ ಯಾಕೆ ಹೇಳಿದ್ದೆ ಅಲ್ವಾ ಸುಷ್ಮಾ? ನಾನು ಹೇಳಿದ್ದೇನಲ್ವಾ ಆನ್ಸರ್? ನಾನು ಅಷ್ಟು ಕ್ಲಿಯರ್, ರಿವೈಂಡ್ ಮಾಡಿ ನೋಡಿ, ಅಷ್ಟು ಕ್ಲಿಯರಲ್ಲಿ ಹೇಳಿದೆ ನಾನು. ಇರೋದು ಒಂದೇ ಬಾಲ್, ಆದರೆ ಅದು ಕೌಂಟ್ ಮಾಡೋದು 6 ಅಂತ ಹೇಳಿದೆ ನಾನು. ಒಳ್ಳೆ ಜನ. ಮತ್ತೆ ಬೇರೆ ಏನಾದರೂ ಉಂಟಾ ಕ್ವಿಝ್? ನನ್ನ ಮರ್ಯಾದೆ ತೆಗಿಬೇಡಿ ಮಾತ್ರ, ಈಸಿ ಇದು ಕೇಳಿ. 1983 ಯಾರು ವರ್ಲ್ಡ್ ಕಪ್? 1983 ಕಪಿಲ್ ದೇವ, ನಮ್ಮ ಇಂಡಿಯಾ.
ನನಗಾಗ 2 ವರ್ಷ, 2 ಅಲ್ಲ 3 ವರ್ಷ, 2 ವರ್ಷ. ನನ್ನ ಮಗಳು ನೋಟ್ಸ್ ಬರಿತಾ ಇದ್ದಾಳೆ. ವಾಯ್ ಏನೋ ಸುಮ್ಮನೆ ಹೇಳುದು, ಸರಿಯಾ? ನಾಳೆ ಆನ್ಸರ್ ಕ್ವೆಶನ್ ಎಲ್ಲ ರೆಡಿ ಮಾಡಿಡ್ತೇನೆ. ಯಾರಿದ್ದೀರಿ ಹೈಡಲ್ಲಿ? ಏನಾದರೂ ಮೆಸೇಜ್ ಮಾಡಿ. ಕರೆಕ್ಟ್ ಅಷ್ಟೇ ಅಲ್ಲ, ಅದೆಲ್ಲ ಎಂತ, ಅದೆಲ್ಲ ನಮಗೆ ಜನರಲ್ ನಾಲೆಜ್ ಎಲ್ಲ ನಮ್ಮಂತ ಕಲಿಬೇಕು. ಓಕೆ ದೆನ್, ಇಬ್ಬರಿದ್ದೀರಿ ಲೈವಲ್ಲಿ. ಒಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ, ಇನ್ನೊಬ್ರು ಹೈಡಲ್ಲಿದ್ದಾರೆ. ವಿಷ್ಣು ಅವರದ್ದು ಊಟ ಆಯ್ತಾ? ಓ, ಈಗ ಮೆಸೇಜ್ ಕೆಲವು ಬಂದಿದೆ. ಮನೆಯಲ್ಲಿ ಯಾರ್ಯಾರು ಇರೋದು? ಇಷ್ಟೊತ್ತಿಲ್ಲ. ಆಯಿತು, 1 ಆಯ್ತಲ್ಲ, 1 ಅವರ್ ಆಗ್ತದೆ ಈಗ. 55 ಮಿನಿಟ್ಸ್ ಆಯಿತು. 1 ಅವರ್ ಮಾಡುವ ಅಂತ ನಾನು. ಆಯ್ತು, ಇನ್ನು 5 ಮಿನಿಟ್ಸು. ನನ್ನೊಬ್ಬರು ಫ್ರೆಂಡ್ ಬರ್ತೇನೆ ಅಂತ ಹೇಳಿದರು, ಭಾರತಿ ಅಂತ. ಲೈವಿಗೆ ಬರ್ತೇನೆ ಅಂತ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ. ಅವರದ್ದು ಈಗ ಲೈವಿಗೆ ಬಂದಾಗ ಕಾಲ್ ಮಾಡಿದೆ ನಾನು, ಈಗ ಲೈವ್ಗೆ ಬರ್ತಾ ಇದ್ದೇನೆ, ನೀವು ಜಾಯ್ನ್ ಆಗಿ ಅಂತ. ಆದರೆ ಅವರು ಜಾಯ್ನೇ ಆಗಲಿಲ್ಲ. ಈಗ ಹೇಳ್ತಾರೆ ನಾನು ಜಾಯ್ನ್ ಆಗಿದ್ದೇನೆ. ಯಾರ ಲೈವಿಗೆ ಜಾಯ್ನ್ ಆಗಿದ್ದಾರೆ ಗೊತ್ತಿಲ್ಲ, ದೇವರಿಗೆ ಗೊತ್ತು. ಅವರು ಮಾತ್ರ ಕಾಣುವುದಿಲ್ಲ ಇಲ್ಲಿ, ಅವರನ್ನೇ ನಾನು ಕಾದೆ ಇಷ್ಟೊತ್ತು. ಓಕೆ, ಬಿಸಿಬೇಳೆ ಬಾತು. ಬಿಸಿ ಬಿಸಿ ಇತ್ತಾ? ಕೆಲ ಕ್ವಿಜ್ ಎಲ್ಲ ಕೇಳ್ತಾ ಇದ್ರು, ನೀವೆಲ್ಲಿ ಓದೋದು? ಕತ್ತಲೆ ಉಂಟು. ಕತ್ತಲೆ ಅಂದರೆ ನಾನು ಸ್ವಲ್ಪ ಕತ್ತಲೆ ಮಾಡಿದ್ದು. ಕಣ್ಣು ಇದು ಆಗ್ತದಲ್ಲ ಮೊಬೈಲ್ ನೋಡಿ ನೋಡಿ, ಅದಕ್ಕೆ ಸ್ವಲ್ಪ ಇದು ಮಾಡಿ. ನೀವು ಬರ್ತೀರಾ, ಲೈವ್ ಮಾಡ್ತೀರಾ ಈಗ ಸುಷ್ಮಾ? ನಂದೊಬ್ರು ಫ್ರೆಂಡ್ ಇದ್ದರು ಭಾರತಿ ಅಂತ, ಅವರು ಇನ್ನೂ ಸಹ ಬರಲಿಲ್ಲ. ಈಗ ಲೈವ್ ಮುಗಿದ ನಂತರ ಅವರಿಗೆ ಕಾಲ್ ಮಾಡಬೇಕು. ಅವರಿಗೆ ಗೊತ್ತಾಗೋದಿಲ್ವ ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಎಂತ ಅಂತ ಗೊತ್ತಿಲ್ಲ. ಇಲ್ಲೇ ಹತ್ತಿರ ಮನೆಯವರದು, ಕೇಳಬೇಕು ಈಗ ಕಾಲ್ ಮಾಡಿ ಏನಾಯಿತು ಅಂತ.
ಸುಷ್ಮಾ ಅವರಿಗೆ ಎಂತ ಊಟ ಎಲ್ಲ ಆಯ್ತಾ? ಏನು ಸ್ಪೆಷಲ್? ವಿಷ್ಣು ಅವರು ಫುಲ್ ಫ್ರೀ ಇದ್ದಾರೆ ಇವತ್ತು, ಅಂದರೆ ಟ್ರೈನಲ್ಲಿ ಹೋಗುದಲ್ಲ, ಹಾಗೆ ಕಂಟಿನ್ಯೂ ಮಾತಾಡ್ತಿದ್ದಾರೆ. ಓ ಅಪ್ಪ ದೇವರೇ. ಓಕೆ ದೆನ್ ಬಾಯ್, ಥ್ಯಾಂಕ್ ಯು, ಹ್ಯಾಪಿ ಜರ್ನಿ ವಿಷ್ಣು ಅವರೇ. ಸುಷ್ಮಾ ಅವರಿಗೆ ತುಂಬ ಥ್ಯಾಂಕ್ ಯು, ನನಗೆ ತುಂಬ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಲೈವಿಗೆ ಸಹ ನಾವು ಬರ್ತೇವೆ, ಸಪೋರ್ಟ್ ಮಾಡ್ತೇವೆ, ಆಯಿತಾ? ಒಂದು ಯೂಟ್ಯೂಬಲ್ಲಿ ಒಂದು ಸ್ಟೇಜ್ ತಲುಪೋ ತನಕ ಅಲ್ಲ, ನೀವೊಂದು ಮಾನಿಟೈಸ್ ಆಗಬೇಕು ಅಂತೇಳಿ ನಮ್ಮದೊಂದು ಆಸೆ ಉಂಟು. ರೊಟ್ಟಿ, ಬೆಳ್ಳುಳ್ಳಿ ಖಾರ, ಅನ್ನ ಸಾಂಬಾರು. ಅನ್ನ ಸಾಂಬಾರು ಗೊತ್ತುಂಟು, ರೊಟ್ಟಿ ಗೊತ್ತುಂಟು, ಬೆಳ್ಳುಳ್ಳಿ ಖಾರ ಅಂದರೆ ಅಂತ ಗೊತ್ತಿಲ್ಲ. ಆ ಬೆಳ್ಳುಳ್ಳಿದು ಸಾರು ಮಾಡಿದ, ಬೆಳ್ಳುಳ್ಳಿ ಕಬಾಬ್ ಕೇಳಿದ್ದೇನೆ, ಬೆಳ್ಳುಳ್ಳಿ ಖಾರ. ಓಕೆ ಬಾಯ್, ಮಾತಾಡಿದ್ರೆ ಇನ್ನೂ ಸಹ ಮಾತಾಡ್ತಿರ್ತೇವೆ ನಾವು. ಓಕೆ ಬಾಯ್ ಬಾಯ್, ಗುಡ್ ನೈಟ್. ವಿಡಿಯೋ ಓಕೆ ಬಾಯ್. ವಿಡಿಯೋ ಏನು ಅರ್ಥ ಆಗಲಿಲ್ಲ ನನಗೆ. ವಿಡಿಯೋ ಹಾಕ್ತೇನೆ, ಓಕೆ ಓಕೆ, ನೋಡ್ತೇನೆ, ಆಯಿತಾ? ಓಕೆ ಬಾಯ್ ವಿಷ್ಣು ಅವರೇ, ಬಾಯ್. ಅವರು ಹೋಗಿ ಆಯ್ತಾ ಅಂತ ಆಗಲಿ. ಇಬ್ಬರಿದ್ದಾರೆ, ಯಾರು ಅಂತ ಗೊತ್ತಾಗೋದಿಲ್ಲ. ಭಾರತಕ್ಕನಿಗೆ ಎಂತ ಚಾಟ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ. ಓಕೆ ಗುಡ್ ನೈಟ್, ಕ್ಲೋಸ್ ಮಾಡ್ತೇನೆ.